ನಮಸ್ಕಾರ, ಯು ಟಿವಿ ಕನ್ನಡಕ್ಕೆ ಸ್ವಾಗತ. ರೈಡರ್ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡುತ್ತಿರುವಂತಹ ಚಿತ್ರ ರೈಡರ್ ಈಗಾಗಲೇ ಈ ಒಂದು ಟೀಸರ್ ಮಾತ್ರ ತುಂಬಾನೇ ಅಲ್ಟಿಮೇಟ್ ಆಗಿ ಮಿಂಚಿ ಓಡ್ತಾ ಇದೆ. ಕೇವಲ 24 ಗಂಟೆಗಳ ಒಳಗಡೆನೆ ಈ ಒಂದು ಟೀಸರ್ 2.2 ಮಿಲಿಯನ್ಗೆ ದಾಟಿ ಹೋಗಿದೆ. ಹೌದು, ಕೇವಲ 24 ಗಂಟೆಗಳ ಒಳಗಡೆನೆ ಈ ಒಂದು ಟೀಸರ್ 2.2 ಮಿಲಿಯನ್ ದಾಟಿದೆ ಅಂತಂದ್ರೆ ಇದು ತುಂಬಾನೇ ಅದ್ಭುತವಾದಂತಹ ಒಂದು ಟೀಸರ್ ಅಂತ ಹೇಳ್ಬೋದು. ಇನ್ನು ಈ ಒಂದು ಟೀಸರ್ನ ನೋಡಿದಾಗ ತುಂಬಾನೇ ಅದ್ಭುತವಾಗಿ ಬಂದಿದೆ. ಆಕ್ಷನ್ ಫೈಟ್ ತುಂಬಾ ರಫ್ ಆಗಿ ಕಾಣಿಸ್ತಾ ಇದೆ. ಈ ಒಂದು ಫೈಟಿಂಗ್ ಆಗಲಿ, ಒಂದು ಆಕ್ಷನ್ ಸೀನ್ ಆಗಲಿ ತುಂಬಾ ಅಲ್ಟಿಮೇಟ್ ಆಗಿ ಬಂದಿದೆ ಈ ಒಂದು ರೈಡರ್ ಟೀಸರ್ ಅಂತೂ ನೋಡಿ ಆಯ್ತು. ಆದ್ರೆ ಈಗ ಟ್ರೈಲರ್ ಯಾವಾಗ ಬರುತ್ತೆ ಅಂತಾನೆ ನಿರೀಕ್ಷೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ಟ್ರೈಲರ್ ಬರೋ ತನಕ ಕಾದು ನೋಡೋಣ. ಅಲ್ಲಿವರೆಗೂ ವೇಟ್ ಮಾಡೋಣ. ಹಾಗಾದ್ರೆ ಈ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಸುತ್ತೆ. ಹಾಗಾದ್ರೆ ತಡ ಯಾಕೆ ಸ್ನೇಹಿತರೆ, ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಯು ಟಿವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನ ಮರಿಬೇಡಿ. ಓಕೆ, ಹಾಗಾದರೆ ತಡ ಯಾಕೆ ಸ್ನೇಹಿತರೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿಗೋಣ, ಬಾಯ್. ಕನ್ನಡಕ್ಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.